ಕರಾವಳಿಯಲ್ಲಿ ಬಿಜೆಪಿ ಪರ ಪ್ರಚಾರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಆಗಮಿಸಲಿದ್ದಾರೆ. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಸಂಜೆ 6 ಗಂಟೆಗೆ ಮೋದಿ ಸಾರ್ವಜನಿಕ ರ್ಯಾಲಿಯಲ್ಲಿ ಭಾಷಣ ಮಾಡಲಿದ್ದಾರೆ. ಇದಕ್ಕಾಗಿ ಬಿಜೆಪಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಕಳೆದ ಬಾರಿ ಕರಾವಳಿಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸಿದ್ದರಿಂದ ಕಳ್ಕೊಂಡಂತಹ ಸ್ಥಾನಗಳನ್ನು ಮತ್ತೆ ಗಳಿಸಬೇಕೆಂಬ ನೆಲೆಯಲ್ಲಿ ಬಿಜೆಪಿ ಶತ ಪ್ರಯತ್ನದಲ್ಲಿದೆ. ಹೀಗಾಗಿ ಚುನಾವಣೆಗೆ ಒಂದು ವಾರ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಆಗಮಿಸುತ್ತಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸಿದೆ. ಮೋದಿ ರ್ಯಾಲಿಗಾಗಿ ನೆಹರು ಮೈದಾನದಲ್ಲಿ 50 ಅಡಿ ಎತ್ತರದ ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಸಂಜೆ 5:30ಕ್ಕೆ ಶಿವಮೊಗ್ಗದಿಂದ ಮಂಗಳೂರಿಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿರುವ ಪ್ರಧಾನಿಯವರು ರ್ಯಾಲಿ ಮುಗಿಸಿದ ಬಳಿಕ ವಿಶೇಷ ವಿಮಾನ ಮೂಲಕ ನೇರವಾಗಿ ದೆಹಲಿಗೆ ತೆರಳಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಪ್ರಚಾರದ ಬಳಿಕ ಚುನಾವಣೆಯ ಚಿತ್ರಣವೇ ಬದಲಾಗಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪ್ರಧಾನಿಯವರ ವಿಶೇಷ ಭದ್ರತಾ ಪಡೆ, ಅರೆ ಸೇನಾ ಪಡೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಆರ್ಪಿಎಫ್, ಕೆಎಸ್ಆರ್ಪಿ ತುಕಡಿಗಳು ಈಗಾಗಲೇ ಮಂಗಳೂರಿನಲ್ಲಿ ಬೀಡುಬಿಟ್ಟಿವೆ. ನೆರೆ ಜಿಲ್ಲೆಗಳಿಂದಲೂ ಪೊಲೀಸರನ್ನ ಕರೆಯಿಸಿ ನಗರದಲ್ಲಿ ಭದ್ರತೆಗೆ ನಿಯೋಜಿಸಲಾಗಿದೆ. ಸಂಜೆ ಸಮಾವೇಶ ಮುಗಿದ ಬಳಿಕ ಕಾರ್ಯಕರ್ತರು ತಮ್ಮ ಊರುಗಳಿಗೆ ತೆರಳುವಾಗ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಜಿಲ್ಲಾ ಪ್ರಚಾರ ಸಮಿತಿಯ ಸಂಚಾಲಕರಾದ ಮೋನಪ್ಪ ಭಂಡಾರಿ ಅವರು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಮೋನಪ್ಪ ಭಂಡಾರಿ ಅವರೇ, ಹಲೋ. ಮೋನಪ್ಪ ಭಂಡಾರಿ ಅವರೇ, ನಮಸ್ಕಾರ. ಪ್ರಧಾನಿ ಮೋದಿ ಇಂದು ಸಂಜೆ ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಒಂದು ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ? ಹಲೋ ಹಲೋ ಪ್ರಧಾನಿ ಮೋದಿ ಇಂದು ಸಂಜೆ ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಯಾವ ರೀತಿ ಒಂದು ಸಿದ್ಧತೆಗಳು ನಡೀತಾ ಇದೆ ಅಂತ? ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಧ್ವನಿ ಕೇಳಿಸ್ತಾ ಇದೆ ಸರ್. ಹಲೋ ಸರ್, ಇಂದು ಪ್ರಧಾನಿ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಒಂದು ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಅಂತ ಮಂಗಳೂರಿನಲ್ಲಿ? ಮಂಗಳೂರಿನಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಮಂಗಳೂರು ಬರ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು 6 ಗಂಟೆಗೆ ಮಂಗಳೂರು ಬರ್ತಾರೆ. ಓಕೆ. ಮೈದಾನದಲ್ಲಿ ಅವರ ಸಭಾ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಅವರನ್ನ ಮಧ್ಯಾಹ್ನ ಪ್ರಮುಖರು ಹೋಗಿ ಅಲ್ಲಿ ಏರೋಡ್ರಮ್ ಅಲ್ಲಿ ನಿಂತು ಅವರು ಬರುವ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡಿ ಮಂಗಳೂರಿಗೆ ತರುವಂತ ಕೆಲಸ ವ್ಯವಸ್ಥೆ ಆಗಿದೆ. ಆ ನಂತರ ಮಂಗಳೂರಿನಲ್ಲಿ 6:30 ಗಂಟೆಗೆ ಸಾರ್ವಜನಿಕ ಸಭೆ. ಆ ಸಾರ್ವಜನಿಕ ಸಭೆಯಲ್ಲಿ 4 ಗಂಟೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ಸನಾತನ ನಾಟ್ಯಾಲಯದ ಅವರು ಅದನ್ನು ನಡೆಸಿಕೊಡ್ತಾರೆ. 5 ಗಂಟೆಗೆ ಸುಮಾರು 5 ಗಂಟೆಗೆ ಸಾರ್ವಜನಿಕ ಸಭೆ ಪ್ರಾರಂಭ ಆಗುತ್ತೆ. ಸ್ಥಳೀಯ ನಾಯಕರು, ಸಂಸದರು ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷ ಅಂತ ಮಾತೂರ್ಜಿಯವರು, ಹಾಗೇನೆ ರಾಷ್ಟ್ರೀಯ ಕಾರ್ಯದರ್ಶಿಗಳು, ಉತ್ತರ ಪ್ರದೇಶದ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಆರೋಗ್ಯ ಮಂತ್ರಿಗಳು ಆ ಒಂದು ಸಭೆಯಲ್ಲಿ ಇರ್ತಾರೆ. ಅವರು ಮೋದಿಜಿಯವರು ಬರೋದಕ್ಕೆ ಮೊದಲು ಸಾರ್ವಜನಿಕ ಉದ್ದೇಶಿ ಮಾತನಾಡ್ತಾರೆ. ಮೋದಿಜಿಯವರು ಬಂದ ಕೂಡಲೇ ಅವರ ಸ್ವಾಗತ ಮಾಡ್ತೇವೆ ಕೆಳಗೆ, ಸ್ಟೇಜಿಯ ಕೆಳಗೆ. ನಂತರ ಸ್ಟೇಜಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಸ್ವಾಗತ ಮಾಡಿ ಆ ನಂತರ ಅವರಿಗೆ ಒಂದು ಸನ್ಮಾನ ಮಾಡ್ತೇವೆ. ಆ ಸನ್ಮಾನದಲ್ಲಿ ಒಂದು ಶಾಲು, ಒಂದು ಪೇಟ, ಹಾಗೇನೆ ಒಂದು ಮೊಮೆಂಟೋ, ಯಕ್ಷಗಾನದ ಇದನ್ನ ಬಿಂಬಿಸುವಂತ ಒಂದು ಮೊಮೆಂಟೋ ಕೊಡ್ತೇವೆ. ಹಾಗೇನೆ ಫಲ ಒಂದು ಟ್ರೇ, ಕಪ್, ಬೌಲ್ ಕೊಡ್ತೇವೆ. ಸಭಾ ಕಾರ್ಯಕ್ರಮ ಅವರು ಭಾಷಣ ಮಾಡ್ತಾರೆ. ಅವರ ಭಾಷಣದ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಮೈದಾನದಲ್ಲಿ ಹಲೋ ಯಾವೆಲ್ಲ ಒಂದು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಂದು ನಿರೀಕ್ಷೆ ಇದೆ? ಯಾವೆಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ? ಇಲ್ಲಿ
ಮೈದಾನದಲ್ಲಿ ಈಗ ವ್ಯವಸ್ಥಿತವಾದಂತ ಕಾರ್ಯಕ್ರಮದ ವ್ಯವಸ್ಥೆ ನಡೀತಾ ಇದೆ. ಓಕೆ. ಸುಂದರವಾದ ವೇದಿಕೆ ನಿರ್ಮಾಣ ಆಗಿದೆ. ಎಲ್ಲ ಕಡೆಗಳಲ್ಲಿಯೂ ಭಾಜಪದ ಧ್ವಜಗಳು ಹಾರಾಡ್ತಾ ಇದೆ. ಬೇಕಾದಷ್ಟು ಸಾರ್ವಜನಿಕರಿಗೆ ಬೇಕಾದಂತ ಕುರ್ಚಿ ಚೇರುಗಳನ್ನು ಹಾಕಲಾಗಿದೆ. ಸುಮಾರು 1 ಲಕ್ಷದಷ್ಟು ಸಾರ್ವಜನಿಕರು ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮಂಗಳೂರು ಜಿಲ್ಲೆ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಹಾಗೂ ಕಾಸರಗೋಡಿನ ಹೇಳಿ ಸರ್, ಹೇಳಿ. ಕಾಸರಗೋಡಿನ ಕಾರ್ಯಕರ್ತರು, ಸಾರ್ವಜನಿಕ ಬಂಧುಗಳು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸುಮಾರು 7:30ವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಂತರ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಕಾರ್ಯಕರ್ತರು, ಹಿತೈಷಿಗಳು ಎಲ್ಲ ಭಾಗವಹಿಸ್ತಾರೆ. ಸಂಪೂರ್ಣ ಮೈದಾನ ತುಂಬಿ ಹೋಗುವಂತ ಎಲ್ಲ ವಿಶ್ವಾಸಗಳು ನಮ್ಮಲ್ಲಿ ಕಾಣ್ತಾ ಇದೆ. ಇನ್ನೇಬೇಕು? ಹಲೋ, ಹೇಳಿ ಸರ್. ಅದೇ ನಮ್ಗೆ ಮೊನ್ನೆ ಅಂತ ಪ್ರಧಾನಿಯವರು ಉಡುಪಿಗೆ ಆಗಮಿಸಿದ ಸಂದರ್ಭದಲ್ಲಿ ಒಂದು ಅಭೂತಪೂರ್ವ ಬೆಂಬಲ ಕೂಡ ಸಿಕ್ಕಿದೆ. ಏನು? ಮೊನ್ನೆ ಉಡುಪಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಪ್ರಧಾನಿಯವರು ಒಂದು ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಇಂದು ಮಂಗಳೂರಿನಲ್ಲಿ ಕೂಡ ಅಭೂತಪೂರ್ವವಾದಂತ ಒಂದು ದೃಷ್ಟ ಕಾಣಲಿಕ್ಕೆ ಎಲ್ಲ ಸಂದರ್ಭಗಳಿದೆ. ಎಸ್ ಸರ್. ಅಂದ್ರೆ ಈಗ ಪ್ರಧಾನಿ ಮೋದಿ ಅವರಿಂದ ಮಂಗಳೂರಿಗೆ ಆಗಮಿಸಿದ್ದಾರೆ. ಯಾವೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸರ್ ಒಂದು ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಒಂದು? ನಮ್ಗೆ ಅವರು ಪ್ರಧಾನಿ ಆದ ನಂತರ ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಪ್ರಧಾನಿ ಆಗೋದಕ್ಕೆ ಮೊದಲು ಒಂದ್ಸಲ ಬಂದಿದ್ರು 2014ರಲ್ಲಿ ನವೆಂಬರ್ದೆಲ್ಲ ಬಂದಿದ್ರು. ಆ ನಂತರ ಪ್ರಪ್ರಥಮ ಬಾರಿಗೆ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಯ ಜನ ಪ್ರಧಾನಮಂತ್ರಿಯವರನ್ನ ನೋಡ್ಬೇಕೆಂಬ ಬಹಳ ಕುತೂಹಲದಿದ್ದಾರೆ. ಇಲ್ಲಿ ನಾವು ಕೆಲಸ ಮಾಡ್ತಾ ಸಂದರ್ಭದಲ್ಲಿ, ಸ್ಟೇಜ್ ಹಾಕುತ್ತ ಸಂದರ್ಭದಲ್ಲಿ, ಚೇರುಗಳನ್ನು ಹಾಕುವ ಸಂದರ್ಭದಲ್ಲಿ ಸಾವಿರಾರು ಸಾರ್ವಜನಿಕ ಬಂಧುಗಳು ಬಂದು ನೋಡಿ ವೀಕ್ಷಿಸಿ, ಸುಂದರವಾಗಿದೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಾವು ಬರ್ತೇವೆ, ನಾಡ್ದು ಸಾರ್ವಜನಿಕ ಬಂಧುಗಳು ನೀವು ಎಲ್ಲ ಇದ್ರು ಬರ್ತಾರೆ ಎಂಬಂತ ಒಂದು ಮಾತಿನೊಂದಿಗೆ ಬಹಳ ಖುಷಿಯಿಂದ ನಾವು ಅವರ ನೇರ ನೋಡುವಂತ, ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ಈ ಸಲ ಅವರಿಗೆ ನೇರವಾಗಿ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದ ಸಂತೋಷ ಎಂಬುದು ಜನರ ಅಂಬೋಣ. ಹಾಗೇನೆ ಇದರ ಪರಿಣಾಮ, ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದರ ಪರಿಣಾಮ, ಅವರು ಬಂದ ಪರಿಣಾಮ ನಮ್ಮ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 8 ವಿಧಾನ ಅಲ್ಲ, ಕೊಡಗು 2 ಸೇರಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬದಲಾವಣೆಯನ್ನ, ನಾವು ರಾಜಕೀಯವಾದ ಬದಲಾವಣೆಯನ್ನು ಕಾಣಲಿಕ್ಕೆ ಎಲ್ಲ ಅವಕಾಶಗಳು ನಮಗೆ ಕಾಣ್ತಾ ಇದೆ. ಅಂದ್ರೆ ಹಳ್ಳಿಯಲ್ಲಿಯೂ ಮೋದಿ ಆಗಮನದ ಬಗ್ಗೆ ನಿರೀಕ್ಷೆ ಇದ್ದಾರೆ, ಬಹಳ ಸಂತೋಷರಾಗಿದ್ದಾರೆ. ಅದ ಕಾರಣ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಹಾಗೆ ಕೊಡಗಿನ 2 ವಿಧಾನಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದೇಹ ಇಲ್ಲದೆ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸ ನಮ್ಮಲ್ಲಿ. ಓಕೆ, ಧನ್ಯವಾದಗಳು ಮೋನ ಭಂಡಾರಿ ಅವರೇ. ಥ್ಯಾಂಕ್ ಯು.